ಮುಕ್ಕಾ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಉತ್ಸವ ಟೆಕ್ ಯುವ 2019 ಉದ್ಘಾಟನೆಗೊಂಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಮಂಗಳೂರಿನ ಮುಕ್ಕದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಉತ್ಸವ ಟೆಕ್ ಯುವ 2019 ಕಾರ್ಯಕ್ರಮವು ಬುಧವಾರ ಏಪ್ರಿಲ್ 3ರಂದು ಕಾಲೇಜಿನ ಸಭಾಂಗಣದಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಣಿಪಾಲದ ಆರ್ಟ್1 ಫಸ್ಟ್ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರು, ಲೇಖಕರು ಹಾಗೂ ಪ್ರಕಾಶಕರು ಆಗಿರುವ ಶ್ರೀಮತಿ ವನಿತಾ ಪೈ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ಪರ್ಧೆಗಳಲ್ಲಿ ಭಾಗವಹಿಸಲು ರಾಜ್ಯದ ವಿವಿಧ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು, ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸನ್ಮಾನ್ಯ ಸಹ ಕುಲಪತಿಗಳಾದ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರುಗಳಾದ ಶ್ರೀಮತಿ ಜಯಲಕ್ಷ್ಮಿ ಆರ್ ರಾವ್ ಹಾಗೂ ಶ್ರೀಮತಿ ಎ ಮಿತ್ರ ಎಸ್ ರಾವ್, ಕಾಲೇಜಿನ ಸಮನ್ವಯಕರಾದ ಡಾಕ್ಟರ್ ಪ್ರವೀಣ್, ಟೆಕ್ ಯುವ 2019 ಸಂಚಾಲಕರಾದ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಹಾಗೂ ವಿದ್ಯಾರ್ಥಿ ಸಂಯೋಜಕರಾದ ನಿರ್ಮಿತ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗಗಳ ವತಿಯಿಂದ ಸುಮಾರು 37 ವಿವಿಧ ರೀತಿಯ ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿಶೇಷ ಆಕರ್ಷಣೆಯಾಗಿ ಲೈನ್ ಫಾಲೋವರ್, ಮಿನಿ ರೋಬೋಟ್ ಯುದ್ಧ ಮತ್ತು ರೋಬೋಟ್ ಸೋಕರ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಮೊದಲನೆಯ ದಿನವಾದ ಬುಧವಾರದಂದು ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಗುರುವಾರದಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ರಾಮಕೃಷ್ಣ ಹೆಗಡೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು, ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಸ್ಪರ್ಧಾಳುಗಳನ್ನು ಮತ್ತು ನೆರೆದ ಸಭಿಕರನ್ನು ಸ್ವಾಗತಿಸಿದ್ರು ಹಾಗೂ ಕಳೆದ 7 ವರ್ಷಗಳಿಂದ ಕಾಲೇಜಿನಲ್ಲಿ ಆಯೋಜಿಸುತ್ತಿರುವ ರಾಷ್ಟ್ರೀಯ ಮಟ್ಟದ ಟೆಕ್ ಯುವ ತಾಂತ್ರಿಕ ಉತ್ಸವದ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ಸಭೆಗೆ ತಿಳಿಸಿದ್ರು. Really honored to have Srimati A. Today we are honored to have Srimati Vanita Pai as the chief guest of the function. She is the director and she is the author and publisher, and she is the Art1 publication director and a very dynamic personality. She agreed to be the chief guest of the function. Today she is here. Wholeheartedly I welcome you madam to this August gathering. ಪ್ರೊಫೆಸರ್ ಕೆ ಶ್ರೀನಾಥ್ ರಾವ್ ಅವರು ಮುಖ್ಯ ಅತಿಥಿ ಶ್ರೀಮತಿ ವನಿತಾ ಪೈ ಅವರ ಸಾಧನೆಗಳ ಕಿರುಚಿತ್ರಣವನ್ನು ಸಭೆಗೆ ನೀಡಿದ್ರು ಹಾಗೂ ಪರಿಚಯಿಸಿದ್ರು. Of today's inaugural function, Srimati Vanita Pai, the director, children's author, publisher at Art1 Publications Private Limited, Manipal, Karnataka. Indeed, it is my great privilege and honor too. Srimati Vanita Pai is a well-known name in Karnataka in the field of media, art and entrepreneurship. Srimati Vanita Pai is renowned children's author and director at Art First Publications. Vanita ji has authored award-winning children's book on Indian art. She has passion for creating creative writing, visual communication and design. ಉದ್ಘಾಟನಾ ಭಾಷಣವನ್ನು ಮಾಡಿದ ಮುಖ್ಯ ಅತಿಥಿ ಶ್ರೀಮತಿ ವನಿತಾ ಪೈ ಅವರು ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಕಳೆದ 7 ವರ್ಷಗಳಿಂದ ಯಶಸ್ವಿಯಾಗಿ ಆಯೋಜಿಸುತ್ತಿರುವ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಉತ್ಸವ ಟೆಕ್ ಯುವವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಕಲೆ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ವಿಶೇಷ ಅನುಭವವನ್ನು ಹೊಂದಿರುವ ಶ್ರೀಮತಿ ವನಿತಾ ಪೈ ಅವರು ಮಾತನಾಡಿ ಜೀವನದಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ವಿವರಿಸಿದ್ರು. ಸತತ ಪರಿಶ್ರಮ ಮತ್ತು ಕೌಶಲ್ಯದಿಂದ ಜೀವನದಲ್ಲಿ ಸಾರ್ಥಕತೆ ಮತ್ತು ಯಶಸ್ಸನ್ನು ಹೊಂದಲು ಸಾಧ್ಯ ಎಂದು ಹೇಳಿದ ಶ್ರೀಮತಿ ವನಿತಾ ಪೈ ಅವರು ಪ್ರತಿಯೋರ್ವ ಪ್ರಜೆಯು ದೇಶದ ಸಮಗ್ರ ಅಭಿವೃದ್ಧಿಗೆ ತಮ್ಮ ಸಹಯೋಗವನ್ನು ನೀಡುವಂತಾಗಬೇಕು ಎಂದು ಹೇಳಿದರು. ಭಾರತೀಯ ವಾಯುಪಡೆಯ ಕ್ಯಾಪ್ಟನ್ ಮಗಳಾಗಿರುವ ತನಗೆ
ಟೆಕ್ ಯುವ 2019 ಕಾರ್ಯಕ್ರಮವನ್ನು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಮರ್ಪಿಸುವ ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಉದ್ದೇಶವು ತನ್ನ ಮನಸ್ಸಿಗೆ ಆನಂದವನ್ನು ನೀಡಿದೆ ಎಂದು ವನಿತಾ ಪೈ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಷ್ಟ್ರಭಕ್ತಿ ಮತ್ತು ದೇಶಾಭಿಮಾನ ಯಾವತ್ತಿಗೂ ಶ್ರೇಷ್ಠ. ಈ ಚಿಂತನೆಯು ಪ್ರತಿಯೋರ್ವ ಭಾರತೀಯ ಪ್ರಜೆಗಳಲ್ಲಿ ಇರಬೇಕು ಹಾಗೂ ದೇಶವನ್ನು ರಕ್ಷಿಸುತ್ತಿರುವ ಕೆಚ್ಚೆದೆಯ ಹೆಮ್ಮೆಯ ಸೈನಿಕರಿಗೆ ಹಾಗೂ ಸೇನಾಧಿಕಾರಿಗಳಿಗೆ ಎಲ್ಲರೂ ಚಿರಋಣಿಯಾಗಿರಬೇಕು ಎಂದು ಅವರು ಹೇಳಿದರು. Namaste and thank you for having me here. Are there any visiting students here also? Participating students? Or are anyone from outside? Oh, lovely. Thank you, because it's nice to see that you are here excited, ready to participate in the events that are going to unfurl over the next 2 days. You have been on an academic diet for the last few months, so it's nice to just chill out and indulge in some revelry. When I received a call from Srinivas College first for a function, my first reaction was like, no, I don't know what to talk to engineering students, you know. I'm an out and out arts person. But then Mr. Srinath clarified, and he said this is a techno, cultural and sports fest. And that helped matters, and you know, it opened out the field. Because you see, that's what happens when we bring in a little arts, a little music, a little sports, a little culture into our lives, you know. Thank you for your patience. I hope you have 2 or 3 wonderful days of a lot of fun, interaction with each other, make new friends, and I wish you good luck. So thank you and Jai Hind. ಶ್ರೀಮತಿ ವಿಜಯಲಕ್ಷ್ಮಿ ಆರ್ ರಾವ್, ಡಾಕ್ಟರ್ ಪ್ರವೀಣ್ ಬಿಎಂ ಮತ್ತು ಡಾಕ್ಟರ್ ಬಿ ಶಿವಪ್ರಕಾಶ್ ಅವರು ಸ್ಪರ್ಧಾಳುಗಳಿಗೆ ಶುಭವನ್ನು ಕೋರಿದರು ಹಾಗೂ ಇಂತಹ ಕಾರ್ಯಕ್ರಮದ ಸಮಗ್ರ ಉಪಯೋಗ ಮತ್ತು ಅನುಭವವನ್ನು ಎಲ್ಲರೂ ಪಡೆಯಬೇಕು ಎಂದು ಕಿವಿಮಾತು ಹೇಳಿದರು. ಶ್ರೀಮತಿ ಮಿತ್ರ ಎಸ್ ರಾವ್ ಅವರು ಮಾತನಾಡಿ, ಆಗಸದಿಂದ ಭೂಮಿಗೆ ಬೀಳುವ ಮಳೆಯ ನೀರು ವಿವಿಧ ಕಡೆಗಳಲ್ಲಿ ಬಿದ್ದು ವಿವಿಧ ರೂಪಗಳನ್ನು ಹೊಂದಿರುತ್ತದೆ. ಹಾಗೆ ಪ್ರತಿಯೋರ್ವ ತಮಗೆ ಒದಗಿ ಬರುವ ಅವಕಾಶಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವಂತಾಗಬೇಕು ಎಂದು ಹೇಳಿದರು. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಸಹ ಕುಲಪತಿ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಅವರು ಮಾತನಾಡಿ, ದೇಶದ ಸಮಗ್ರತೆ ಮುಖ್ಯ ಹಾಗೂ ದೇಶದ ಆರ್ಥಿಕ, ತಾಂತ್ರಿಕ, ಸಾಮಾಜಿಕ ಅಭಿವೃದ್ಧಿಯು ಎಲ್ಲರ ಪ್ರಮುಖ ಗುರಿಯಾಗಬೇಕು ಎಂದು ಹೇಳಿದರು. ವೇಗವಾಗಿ ಬದಲಾಗುತ್ತಿರುವ ಇಂದಿನ ಯುಗದಲ್ಲಿ ನಾವು ಜಾಗತಿಕ ಗ್ರಾಮದಲ್ಲಿ ವಾಸಿಸುತ್ತಿದ್ದು ಹೊಸ ಟೆಕ್ನಾಲಜಿಯ ಸಂಶೋಧನೆಯನ್ನು ಮತ್ತು ಅದರ ಅಳವಡಿಕೆಯ ದೇಶದ ಪ್ರಗತಿಗೆ ಬಹಳ ಮುಖ್ಯವಾಗಿದೆ. Today we have a wonderful chief guest with us, Srimati Vanita Pai, and this is the first time she's coming to a college, and her words of wisdom is like pearls. We have learnt a lot, ma'am. See, whenever we have any chief guests coming here and honoring this dais, we get to learn a lot. And today, she is our youth icon. She is the daughter of a captain who has served the country, and she even is an author of a children's book. So no wonder she looks very youth, because her heart is connected with the children. So with whom we associate, we reflect their image. So we should always remember, students, our association matters a lot. 14 years ago, I was talking to her mother-in-law with always this, she's a great personality, Srimati Sandhya Pai. You must be remembering she had once come to this function also. We got to learn a lot, and today, you know, no wonder even her daughter-in-law is like that. She has instilled such values into us, how we can contribute, how we can respect our army. It's not that sitting in our cozy home on the sofa, we say, oh my God, our army has done a lot, soldiers have done a lot, and finally we get to use the mobile phone as though it's a part of your palm. So this is what we do. We don't take value, we don't give importance to our life. See, there are so many soldiers who are working for our country. So at least what we can do is let us live this value to our efficiency for the sake of the country. ಪ್ರಸಕ್ತ ಜನಸಂಖ್ಯೆಯಲ್ಲಿ ಯುವ ಜನಾಂಗವನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವ ನಮ್ಮ ದೇಶವು ಯುವ ಭಾರತ ಪರಿಕಲ್ಪನೆಯನ್ನು ಹೊಂದಿದ್ದು ಇದರ ಪರಿಪೂರ್ಣ ಉಪಯೋಗವನ್ನು ಪಡೆಯುವಂತಾಗಬೇಕು ಎಂದು ಡಾಕ್ಟರ್ ಶ್ರೀನಿವಾಸ್ ರಾವ್ ಹೇಳಿದರು. Well, today I think after
Actually, I can say it's a brainstorming talk which has been given to you by our chief guest. And the most wonderful thing what she has told is how the army and the military force, entire military force works, and what is that is expected from us. It's actually everyone knows it, but you have made it known much better, because the awareness is not there. They know it, but the awareness is not there, and you have created awareness among the citizens of India that yes, we all should think of integrity. First priority is the integrity, that we all should be together. Then only the army or navy or the air force can support us. If we are not integrated, how anyone can help us? It's not possible. So first priority what they expect is the integration. That is, we should be having that, we all should be united together to a common cause. On the occasion of Tech Yuva 2019. It's a pleasure to be here with the management, the friendly staff, and spent very few moments here, but it took me back to my college days. I can feel the excitement the students are feeling right now on day one of the event, and I'm sure it's going to be a huge success. Students have already started working on their projects, and we had a little glimpse of some of the creative stuff they've put up inside based on the theme. We are with the Indian Armed Forces, and I wish the college a lot of success on this occasion. ಮಂಗಳೂರಿನ ಮುಖದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇವತ್ತಷ್ಟು ಈಗ ಬೆಳಿಗ್ಗೆ ಟೆಕ್ ಯುವ 2019 ಉದ್ಘಾಟನೆ ನೆರವೇರಿತು. ಮಣಿಪಾಲದ ಆರ್ಟ್ ಒನ್ ಫಸ್ಟ್ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರೇ ಆದಂತಹ ಶ್ರೀಮತಿ ವನಿತಾ ಪೈ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದರು. ಈಗ ನನ್ನೊಂದಿಗಿದ್ದಾರೆ ಈ ಸಂಸ್ಥೆಯಲ್ಲಿ ಕಲಿತಕ್ಕಂತಹ ಫೈನಲ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಯುವರ್ ನೇಮ್? ಜುರೈಜ್, ಸಫೀರ್, ವರುಣ್, ಅನೀಶ್, ಅನನ್ಯ, ಶ್ರೀಶಾ, ಸಲಿಕಿತ್, ಶ್ರೇಯಸ್. ಈ ವಿದ್ಯಾರ್ಥಿಗಳು ಕಳೆದ 2 ವಾರಗಳಿಂದ ಬಹಳಷ್ಟು ಸಮಯವನ್ನು ಈ ಕಾಲೇಜಿನ ಟೆಕ್ ಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಕರ್ನಾಟಕ ಅಲ್ಲದೆ ರಾಜ್ಯದ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿಕೊಂಡು ಆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಬರುವಾಗಿ ಮಾಡಿದ್ದಾರೆ. ಈಗಷ್ಟೇ ಕಾರ್ಯಕ್ರಮ ಒಳಗೆ ಪ್ರಾರಂಭವಾಗಿದ್ದು ಸುಮಾರು 37 ಬೇರೆ ಬೇರೆ ತರಹದ ಕಾಂಪಿಟೇಷನ್ಸ್ಗಳನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ 2-3 ದಿವಸಗಳ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಲದ ಥೀಮ್ ಈ ಸಲ ಆರ್ಮಿ, ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ವಿ ಆರ್ ವಿತ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ ವಿದ್ಯಾರ್ಥಿಗಳು ದೇಶದ ಗಡಿಯನ್ನು ಕಾಯ್ತಾ ಇರತಕ್ಕಂತಹ ಸೈನಿಕರಿಗಾಗಿ ಈ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಒಳ್ಳೆಯ ಸುಂದರ ಕಲ್ಪನೆ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಳೆದ 7 ವರ್ಷಗಳಿಂದ ಈ ಸಂಸ್ಥೆಯು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಈ ಕಾರ್ಯಕ್ರಮವು ಮುಂದಿನ ವರ್ಷಗಳಲ್ಲಿ ಸಹ ಯಶಸ್ವಿಯಾಗಿ ಮುಂದುವರಿಬೇಕಂತ ಹೇಳ್ತಾ ನಾ ಈ ಸಂಸ್ಥೆಗೆ ಶುಭವನ್ನು ಬಯಸ್ತಾ ಇದ್ದೇವೆ. ಹೌಸ್ ದ ಜೋಶ್, ಹೌಸ್ ದ ಜೋಶ್, ಹೌಸ್ ದ ಜೋಶ್. ಥ್ಯಾಂಕ್ ಯು.